ಧಾರೆಯನ್ನು ಏರಿಸಿಕೊಡುವಂತ ಬಹಳ ಸುಲಭ ಸೂತ್ರದಲ್ಲಿ ಒಳ್ಳೆಯ ಒಂದು ನಂಬಿಕೆಗಳಲ್ಲಿದೆ. ಅದು ಬಿಟ್ಟು ಇದು ಬೇರೆ ಮಾಡಿ ಅಲ್ಲಿ ಒಂದು ರೀತಿಯ ಕೌಟುಂಬಿಕವಾದ ವಿವಾದಗಳು ಬರುವಾಗ ನಾವು ಇದನ್ನೆಲ್ಲ ನಂಬುವಂತ ಪ್ರಶ್ನೆಗಳು ಬರಬಹುದು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಹೋಮಗಳು ನಡಿಬಾರದು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಅಂದ್ರೆ ನಾವು ಅನೇಕ ಬಾರಿ ನಮ್ಮ ಸಂಬಂಧಗಳು ಈಗಲೂ ಬೆಟ್ಟ ಸಮಾಜದಲ್ಲಿ ನಮ್ಮ ಸಂಬಂಧಗಳಾಗುವಾಗ ಅಥವಾ ನಾನು ಅದರ ನಾಯಕತ್ವ ಅಥವಾ ನಾವೆಲ್ಲ ಅದರ ನಾಯಕತ್ವಗಳು ಆಗಿರುವಾಗ ನಾವು ಮುಖ್ಯವಾಗಿ ಒಂದು ಕಂಡೀಷನ್ ಅಲ್ಲಿ ಆಗ್ತೇವೆ, ಹೋಮದ ಮದುವೆಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತೇಳಿ. ಅದು ಒಂದು ಅವರು ಒಪ್ಪಿಕೊಳ್ಬೇಕು ಅಂತ ನಾವು ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಹೋಮ ಆಗಲೇಬೇಕು ಅಂತಿದ್ರೆ ನಾನು ನನ್ನ ಸ್ವಂತ ಅಳಿಯನ ಮದುವೆಯನ್ನೇ ಅವರು ಹೇಳಿದ್ರು ಹೋಮ ಅಂತ. ನಾನು ಕೇಳಿದ್ರೆ ಹೋಮ ಯಾಕೆ ಅಂತ ಗೊತ್ತಿಲ್ಲ ಹೇಳಿದ್ದಾರೆ, ಪಟ್ಟರು ಹೇಳ್ತಾರೆ ಮಾಡ್ತಾರೆ ಅಂತ ಜ್ಯೋತಿಷರು. ಅದಲ್ಲ, ಅದು ನಿಷಿದ್ಧ ಅಂತ ಹೇಳುವ ಪ್ರಶ್ನೆಯಲ್ಲಿ ನಾವು ಹೋಮದ ಮದುವೆಗೆ ಒಪ್ಪದೆ ನಮ್ಮ ಕ್ರಮ ಪ್ರಕಾರವೇ ಮದುವೆಯನ್ನು ಮಾಡುವಂತ ಕ್ರಮವನ್ನು ಮಾಡಿದ್ದೇವೆ. ಹಾಗೆ ಅದಕ್ಕೆ ಪೂರಕವಾಗಿ ಇವತ್ತು ಬಂಟ ಮದುವೆ ಎನ್ನುವಂತ ಒಂದು ಕೈಪಿಡಿ ಇವತ್ತು ಇಡೀ ಜಗತ್ತಿನ, ಇದಕ್ಕೆ ನಾವಿಲ್ಲಿ ಜಗತ್ತಿನ ದಬ್ಬೆಕಾರ ಸದಾಶಿವರಯ್ಯವರು ಬಂಟ ಮದುವೆ ಎನ್ನುವ ಒಂದು ಬಂಟ ಗುರಿಕಾರನ ಕೈಪಿಡಿ ಎನ್ನುವಂತ ಪುಸ್ತಕದ ರಚನೆಯನ್ನು ಮಾಡಿರುತ್ತಾರೆ. ಈ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮವು ಇದಾಗಿದ್ದು ಒಂದು